ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಶ್ರೀಮದ್ ಭಾಗವತಂ 3ನೇ ಸ್ಕಂದ 15ನೇ ಅಧ್ಯಾಯ ಶ್ಲೋಕ 20. ಯತ್ ಸಂಕುಲಂ ಹರಿಪದ ಆನತಿ ಮಾತ್ರ ದೃಷ್ಟೈ ವೈದೂರ್ಯ ಮಾರಕತ ಏಮಮೈ ವಿಮಾನೈ ಏಷಾಂ ಬೃಹತ್ ಕಟಿತಟ ಸ್ಮಿತ ಶೋಭಿ ಮುಖ್ಯ ಕೃಷ್ಣ ಆತ್ಮಾನಂ ನ ರಜ ಆದದು ಉತ್ಸ್ಮಯ ಆಜೆ. ಅನುವಾದ ಮತ್ತು ಭಾವಾರ್ಥ ಯಜಮಾನ್ರೆ ಅಭಯ ಚರಣ ಅರವಿಂದ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ್ ಕಿ ಜೈ. ವೈಕುಂಠದಲ್ಲಿ ವಾಸಿಸುವರು ವೈಡೂರ್ಯ ಮರಕತ ಮತ್ತು ಸುವರ್ಣದಿಂದ ರಚಿತವಾದ ತಮ್ಮ ವಿಮಾನಗಳಲ್ಲಿ ಸಂಚರಿಸುವರು. ಅವರು ವಿಶಾಲವಾದ ಕಟಿತಟ ಹಾಗೂ ಮನೋಹರವಾದ ನಗು ಮೊಗದಿಂದಲೂ ಕೂಡಿದ ಪತ್ನಿಯರ ದೊಡ್ಡನಿದ್ದರೂ ಅವರ ದೇಹ ಸೌಂದರ್ಯ ಲಾವಣ್ಯಗಳಿಂದ ಮನೋವಿಕಾರಕ್ಕೆ ಒಳಗಾಗಲಾರರು. ಎಸ್ ಎಂತ ಹೇಳ್ತಿದ್ದಾರೆ? ಎಸ್ ನಿಮಿಷ, ಯಾವ ಶ್ಲೋಕ ಇದೆ? 20th. ಓಕೆ, ವೈಕುಂಠದಲ್ಲಿ ಅವರು ಏರೋಪ್ಲೇನ್ ಅಲ್ಲಿ ವಿಮಾನದಲ್ಲಿ ಸಂಚರಿಸುವಂಥದ್ದು. ನಾವಿಲ್ಲಿ ಹೇಳ್ತೇವೆ ಏರೋಪ್ಲೇನ್ ಹೋದ್ರೆ ಅವ್ರು ತುಂಬಾ ರಿಚ್ ಅಂತ. ಯಾರು ರಿಚ್? ಈಗ ವೈಕುಂಠದವರು ರಿಚ್, ಇಲ್ಲಿ ವಿಮಾನದಲ್ಲಿ ಯಾರು ಹೋಗ್ತಾನೆ ಅವ ರಿಚ್? ಎಸ್, ಯಾರು ರಿಚ್? ವೈಕುಂಠದಲ್ಲಿರುವವರು. ಯಾಕೆ ಅವ್ರು ರಿಚ್? ಇಲ್ಲಿ ಅವ್ರು ಕೂಡ ವಿಮಾನದಲ್ಲಿ ಹೋಗ್ತಾರೆ. ಅವರ ಹತ್ರ ಎಲ್ಲವೂ ಇದೆ. ಅವರ ಹತ್ರ ಎಲ್ಲವೂ ಇದೆ, ಐಶ್ವರ್ಯ ಎಲ್ಲವೂ. ಪ್ರಶ್ನೆ ಅಲ್ಲ, ಯಾಕೆ ರಿಚ್? ಈಗ ಇಲ್ಲಿ ಅವರು ಕೂಡ ವಿಮಾನದಲ್ಲಿ ಹೋಗ್ತಾರೆ, ಅಲ್ಲಿ ಅವರು ಕೂಡ ಹೋಗ್ತಾರೆ. ಅವ್ರು ಯಾಕೆ ರಿಚ್? ಇಲ್ಲಿ ಭೌತಿಕ ಇಚ್ಛೆಯಿಂದ ಅಲ್ಲಿ ಆಧ್ಯಾತ್ಮಿಕ ಇಚ್ಛೆ. ಬೇರೆ ಬೇರೆ ಅವ್ರ ಎಸ್ ಯಾಕೆ? ಪ್ರಭುಜಿ ಅಲ್ಲಿ ಕೃಷ್ಣ ಇರ್ತಾರೆ ಪ್ರಭುಜಿ. ಇಲ್ಲಿ ಕೂಡ ಕೃಷ್ಣ ಇದ್ದಾನೆ, ನಮ್ಗೆ ಕಾಣುದಿಲ್ಲ ಅಷ್ಟೇ. ಬಟ್ ನಾವು ಕೃಷ್ಣ ಎಲ್ಲೆಲ್ಲೂ ಇದ್ದಾನೆ. ಕಂಬದಲ್ಲಿ ಇದ್ದಾನೆ. ನರಸಿಂಹ ಹೇಗೆ ಕಂಬದಿಂದ ಬರ್ತಾನೆ? ಮೂರು ಗುಣಗಳಲ್ಲಿ ಇಲ್ಲ. ಹಾ, 3 ಗುಣಗಳಿಂದ ಪ್ರಭುಜಿ ಅವರು ಶುದ್ಧ ಸತ್ವ ಗುಣದಲ್ಲಿ ಇರ್ತಾರೆ. ಸತ್ವಗುಣದಲ್ಲಿ ಇದ್ದಾರೆ ಪ್ರಭುಜಿ. ಭಕ್ತಿಯಲ್ಲಿ ಇರ್ತಾರೆ ಅವರು. ಆಧ್ಯಾತ್ಮಿಕ ಜ್ಞಾನ ತುಂಬಾ ಅಧಿಕವಾಗಿರ್ತದೆ, ಅದರಿಂದ ಅವ್ರು ರಿಚ್ ಆಗುತ್ತೆ. ಯಾವ್ದಾರೀಗ? ಪ್ರಭುಜಿ ಇಲ್ಲಿರೋ ವಿಮಾನ ಮ್ಯಾನ್ ಮೇಡ್ ಪ್ರಭುಜಿ, ನಾವು ಮಾಡಿದೀವಿ. ಅಲ್ಲಿರೋದು ಕೃಷ್ಣ ಕೊಟ್ಟಿರೋ ವಿಮಾನ. ಅದಕ್ಕೆ ಕೃಷ್ಣ ವಿಮಾನ ಅದು. ಪೆಟ್ರೋಲ್ ಏನು ಬೇಕಾಗಿಲ್ಲ ಅದಕ್ಕೆ. ಆಧ್ಯಾತ್ಮಿಕವಾದ. ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ ಯಾಕಂದ್ರೆ ಅವರು ಕೃಷ್ಣನಿಗೆ ಫುಲ್ ಸರೆಂಡರ್ ಆಗಿದ್ದಾರೆ. ಗೋಲೋಕ ಪ್ರಭುಜಿ. ಈಗ ನಾವು ಕೂಡ ಸರೆಂಡರ್ ಆದವರು ಹೋಗ್ತೇವಲ್ಲ ವಿಮಾನದಲ್ಲಿ. ಸರೆಂಡರ್ ಆದವರು ಹೋಗುದಿಲ್ವಾ ವಿಮಾನದಲ್ಲಿ? ಸರೆಂಡರ್ ಆದವರು 3 ಗುಣಗಳಿಂದ ಇದ್ದೇವೆ ಪ್ರಭುಜಿ. ಇಲ್ಲಿ ಇರೋರು ಪ್ರಭುಜಿ ಅಲ್ಲಿ ಸ್ವಾಭಾವಿಕವಾಗಿ ಅಲ್ಲಿ ಐಶ್ವರ್ಯ ಅಂದ್ರೆ ವೈಡೂರ್ಯ ಎಲ್ಲ ಅಂದ್ರೆ ಸಂಪತ್ತನ್ನ ಹೊಂದಿರ್ತಾರೆ. ಅದ್ರ ರಿಫ್ಲೆಕ್ಷನ್ ಇದು ಪ್ರಭುಜಿ, ಭೌತಿಕ ಜಗತ್ತು. ಹರೇ ಕೃಷ್ಣ. ಈಗ ಸ್ಟಾರ್ಟ್ ಮಾಡುವ. ಹರೇ ಕೃಷ್ಣ. ನೋಡಿ, ತುಂಬಾ ವ್ಯತ್ಯಾಸ ಉಂಟು, ಅಜಗಜಾಂತರ ವ್ಯತ್ಯಾಸ ಉಂಟು ಇಲ್ಲಿಗೆ ಮತ್ತು ಅಲ್ಲಿಗೆ. ಹೇಗೆಂದ್ರೆ ಇಲ್ಲಿಯ ವಿಮಾನ ನಾವು ನಮಗೆ ಫ್ಯಾಕ್ಟ್ರಿ ಬೇಕು. ಪ್ರಭುಪಾದ ಹೇಳುವಂಥದ್ದು ಬಡ್ 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 ಸಿವಿಲೈಸೇಷನ್. ಫ್ಯಾಕ್ಟ್ರಿ ಬೇಕು, ದೊಡ್ಡ ಫ್ಯಾಕ್ಟ್ರಿ ಮಾಡ್ಬೇಕು, ಅಲ್ಲಿ ಹೊಡಿಬೇಕು ಸುತ್ತೆ ಅಂತ. ಬಡ್ 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 ಮತ್ತೆ ವಿಮಾನ ಆಗ್ತದೆ. ಅಲ್ಲಿ ಬಡ್ ಬಡ್ ಇಲ್ಲ. ಇಲ್ಲಿ ವೈಡೂರ್ಯಕ್ಕೆ ನಾವು ದುಡಿಬೇಕು, ಕಷ್ಟ ಪಡ್ಬೇಕು. ಮತ್ತೆ ಹೆಂಡತಿ ಕೇಳ್ತಾಳೆ, ನನಗೆ ಒಂದು ನೆಕ್ಲೆಸ್ ಬೇಕು, 1.5 ಲಕ್ಷ. 1.5 ಲಕ್ಷಕ್ಕೆ ದುಡಿತಾರೆ, ರಾತ್ರಿ ಆಗಲು ದುಡಿತಾರೆ. ಅಲ್ಲಿ ವೈಡೂರ್ಯಕ್ಕೆ ದುಡಿಬೇಕಂತ ಇಲ್ಲ. ವೈಡೂರ್ಯ ಮರಗತ ಮತ್ತೆ ಸುವರ್ಣ ರಚಿತವಾದ. ಎಸ್, ಇಲ್ಲಿ ನಾವು ನೋಡಿ ಎಮ್ರಾಲ್ಡ್ ಗೋಲ್ಡ್, ಇದಕ್ಕೆಲ್ಲ ನಾವಿಲ್ಲಿ ತುಂಬಾ ದುಡಿಬೇಕು. ವಿಮಾನಕ್ಕೆ ಕೂಡ ತುಂಬಾ ದುಡಿಬೇಕು. ಈಗ ನೋಡಿ, ಯಾರಾದ್ರೂ ಒಬ್ಬ ವಿಮಾನ ಹೆಚ್ಚಿನವರು ಬಿಸ್ನೆಸ್ ಮ್ಯಾನ್, ಕ್ರಿಕೆಟ್ ಸ್ಟಾರ್ಸ್, ಫಿಲ್ಮ್ ಸ್ಟಾರ್ಸ್, ಪೊಲಿಟಿಷಿಯನ್, ಅವರದ್ದು ಓನ್ ವಿಮಾನ ಉಂಟು. ನೀವು ಕೇಳಿ ಅವ್ರ ಹತ್ರ ಎಷ್ಟು ದುಡಿಬೇಕಂತ. ಅವರು ನಾಯಿಗಿಂತ ಕಡೆ ದುಡಿತಾರೆ ಅವರು ರಾತ್ರಿ ಆಗಲು. ಕೆಲವರೆಲ್ಲ ಮೋಸದಿಂದ ಎಂತದೇ ಆಗಲಿ
ಹಾಗಾಗಿ ತುಂಬಾ ಬೆವರು ಸುರಿಸಬೇಕು ಅದಕ್ಕೆ. ಅಲ್ಲಿ ಹಾಗೆಲ್ಲ, ಅಲ್ಲೆಲ್ಲ ಸಿಗ್ತದೆ ಭಗವಂತ. ಆದ್ರೆ ಕ್ವಾಲಿಫಿಕೇಶನ್ ಅಂತಂದ್ರೆ ಭಗವಂತನಿಗೆ ಸೇವೆ ಮಾಡ್ಲಿಕ್ಕೆ ನಾವು ರೆಡಿ ಇರಬೇಕು. ಭಗವಂತನಿಗೆ ಸೇವೆ ಮಾಡ್ಲಿಕ್ಕೆ ರೆಡಿ ಇದ್ರೆ ಎಲ್ಲವೂ ಸಿಗ್ತದೆ. ಈಗ ಇದಕ್ಕೊಂದು ಸಣ್ಣ ಉದಾಹರಣೆ. ಈಗ ಮಧ್ಯಾಹ್ನ ನಾವು ರಾಜಭೋಗ ಮಾಡ್ತೇವೆ. ರಾಜಭೋಗ ಅಂದ್ರೆ ಭಗವಂತ ರಾಜನಾಗಿ ತಿನ್ನುವಂತ ತುಂಬಾ ಐಟಮ್. ಈಗ ಜನರೆಲ್ಲ ವೀಕೆಂಡ್ಗೆ, ಸ್ಯಾಟರ್ಡೆ ಸಂಡೇ ಎಲ್ಲ ಔಟಿಂಗ್ ಹೋಗ್ತಾರೆ. ಯಾಕೆ? ಅವರಿಗೆ ರಾಜನಾಗಿ ತಿನ್ಬೇಕು, ರಾಜಭೋಗ ತಿನ್ಬೇಕು. ಅವರಿಗೆ ಜನರಿಗೆ ವೆರೈಟೀಸ್ ತಿನ್ಬೇಕು. ವೆರೈಟಿ ಇಸ್ ದ ಮದರ್ ಆಫ್ ಎಂಜಾಯ್ಮೆಂಟ್. ಆದ್ರೆ ನಾವು ಡೈಲಿ ತಿಂತೇವೆ. ನೀವು ಕೃಷ್ಣನ ಸೇವೆ ಮಾಡ್ಲಿಕ್ಕೆ ಯಾವಾಗ ರೆಡಿ ಆಗ್ತೀರಿ? ಕೃಷ್ಣ ವ್ಯವಸ್ಥೆ ಮಾಡ್ತಾನೆ. ಕೃಷ್ಣನಿಗೆ ಅದನ್ನು ತಿನ್ಬಹುದು, ರಾಜಭೋಗ ಕೊಟ್ಟದನ್ನು ಫುಲ್ ತಿನ್ಬಹುದು. ಆದ್ರೆ ಅವು ತಿನ್ನುವುದಿಲ್ಲ, ಅವನ ಭಕ್ತರಿಗೆ ಇಡ್ತಾನೆ. ಹಾಗಾಗಿ ಭಗವಂತ ಎಲ್ಲ ಐಶ್ವರ್ಯನ ಕೊಡ್ತಾನೆ, ನಮ್ಗೆ ಎಲ್ಲವನ್ನು ಕೊಡ್ತಾನೆ. ಹಾಗೆ ಒಂದೇ ಅಂತಂದ್ರೆ ನಾವು ಭಗವಂತನಿಗೆ ಸೇವೆ ಮಾಡ್ಲಿಕ್ಕೆ ರೆಡಿ ಆಗ್ಬೇಕು. ನಾವು ಯಾವಾಗ ಭಗವಂತನಿಗೆ ಸೇವೆ ಮಾಡ್ಲಿಕ್ಕೆ ರೆಡಿ ಆಗ್ತೇವೆ ಆಗ ಎಲ್ಲವೂ ತಂತಾನೆ ಬರ್ತದೆ. ನಮ್ಗೆ ಅದು ಆಕ್ಚುಲಿ ಯೂಶುವಲಿ ಕಾಸ್ಟ್ಲಿ ಆಗಿರ್ಬೋದು, ಆದ್ರೆ ಬರ್ತದೆ, ಹತ್ತಿರವೇ ಬರ್ತದೆ. ನಿಮ್ಮ ಹತ್ತಿರ ಬರ್ತದೆ. ಭಗವಂತ ಎಲ್ಲವನ್ನು ಹತ್ತಿರ ತರಿಸ್ತಾನೆ, ತುಂಬಾ ಸುಲಭದಲ್ಲಿ. ಹೇಗೆಂದ್ರೆ ಈಗ ಈ ಜಗನ್ನಾಥಪುರಿಯಲ್ಲಿ ಆಗ್ಲಿ, ಜಗನ್ನಾಥಪುರಿ, ಮಾಯಾಪುರ್, ವೃಂದಾವನ್, ಎಲ್ಲಿ ಕೂಡ ಆಗ್ಲಿ, ಹೇಗೆಂದ್ರೆ ಭಕ್ತನಿಗೆ ಈಗ ಕೆಲವು ರೂಲ್ಸ್ ರೆಗ್ಯುಲೇಷನ್ ಇರ್ತದೆ. ಆದ್ರೆ ಭಕ್ತನಿಗೆ ಅವರು ಅದನ್ನು ಅಷ್ಟು ಅಪ್ಲೈ ಮಾಡೋದಿಲ್ಲ. ಎಸ್, ಹೋಗು ಅಂತ ಹೇಳ್ತಾರೆ. ಇಲ್ಲದೆ ತುಂಬಾ ರೂಲ್ಸ್ ರೆಗ್ಯುಲೇಷನ್ ಉಂಟು. ಯಾಕೆ? ಭಗವಂತನ ಸೇವೆ ಮಾಡಿದ ಕಾರಣ ಭಗವಂತ ಅಲ್ಲಿ ಅವನತ್ರ ಹೇಳಿಸುವಂಥದ್ದು, ಯಾರಿರ್ತಾನೆ ಅವನತ್ರ ಹೇಳಿಸುವಂಥದ್ದು. ಎಸ್, ನೀನು ಹೋಗು ಅಂತ. ನನಗೆ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದೆ. ನಾನು ನನ್ನ ಲಾಸ್ಟ್ ಇಯರ್ ಎಕ್ಸ್ಪೀರಿಯನ್ಸ್ ಹೇಳ್ತೇನೆ. ಜಗನ್ನಾಥಪುರಿ ರಥಯಾತ್ರೆಗೆ ನಾನು ಇಲ್ಲಿ ಈ ಚಾರ್ಧಾಮ್ ಯಾತ್ರೆಗೆ ಹೋಗಿದ್ದೆ. ಯಮುನೋತ್ರಿ, ಗಂಗೋತ್ರಿ, ಕೇದಾರ್ನಾಥ್, ಬದ್ರಿನಾಥ್. ನನ್ನ ಕಾಲು ಲಿಗಮೆಂಟ್ ಟೇರ್ ಆಗಿದೆ, ಫ್ರಾಕ್ಚರ್ ಆಗಿದೆ, ತುಂಬಾ ತಪ್ಪಾಗಿದೆ. ನಾನು ಲಾಸ್ಟ್ಗೆ ಬಂದು ಹರಿದ್ವಾರ್ಗೆ ಬಂದು ಅಲ್ಲಿಂದ ನಂದು ಫಸ್ಟಿಗೆ ರಥಯಾತ್ರೆ 30th ನನ್ನ ಫ್ಲೈಟ್ ಎಲ್ಲಿಗೆ? ಜಗನ್ನಾಥಪುರಿಗೆ. ಹಾಗೆ ಜಗನ್ನಾಥಪುರಿಗೆ ಹೋಗಿ ನಡಿಲಿಕ್ಕೆ ಆಗುದಿಲ್ಲ. ಮತ್ತೆ ರಥಯಾತ್ರೆ ತುಂಬಾ ರಶ್. ಇರುವೆ ಹಾಗೆ ನಮ್ಗೆ ಪಾಸ್ ಅಂದ್ರೆ ನೀವು ಒಂದು ಕಡೆಯಲ್ಲಿ ಇರಬೇಕು, ಅದು ಕೂಡ ನೀವು 5-6 ಕಿಲೋಮೀಟರ್ ನೀವು ನಡೆದು ಆ ಕಡೆಗೆ ಬರ್ಬೇಕು. ಈಗ ನಾವು ಮೊನ್ನೆ ಯಾವಾಗ ಯಾತ್ರೆ ಮಾಡಿದ್ದೇವೆ, ನಾವು ಸುಲಭವಾಗಿ ಬಂದಿದ್ದೇವೆ. ಆ ದಾರಿ ಎಲ್ಲ ಬ್ಲಾಕ್, ಪೊಲೀಸ್ನವರು ಪೂರ್ತಿ. ನೀವು ಆ ಜಾಗಕ್ಕೆ ಬರ್ಬೇಕಿದ್ರೆ ನೀವು ಸುತ್ತುವರಿಸಿಲ್ಲ ಬರ್ಬೇಕು. ನನ್ನ ಕಾಲು ನೋವಿರುವಾಗ ನಾನು ಅಲ್ಲಿ ಹೋಗಿ ಪೊಲೀಸ್ ಹತ್ರ ಹೇಳಿದೆ. ಪೊಲೀಸ್ ಹತ್ರ ಹೇಳುವಾಗ ಫಸ್ಟ್ SI ಹತ್ರ ಹೇಳಿದೆ. SI ಹೇಳಿದ್ರು, DSP ಹತ್ರ ಹೇಳಿದೆ. DSP ಹೇಳಿದ್ರು ಕಮಿಷನರ್. ಮತ್ತೆ ಕಮಿಷನರ್ ಹತ್ರ ಮಾತಾಡಿದೆ, ಹೇಗೆ ನೋವಂತ. ನನಗೆ ಅಲ್ಲಿ ಗೇಟ್ ಓಪನ್ ಮಾಡಿಬಿಟ್ರು. 10 ನಿಮಿಷದಲ್ಲಿ ಅಲ್ಲಿ ಹೋದೆ ನಾನು ಪ್ಲೇಸ್ಗೆ, ಶ್ರೀಹರಿ ಗ್ರ್ಯಾಂಡ್ಗೆ. ಶ್ರೀಹರಿ ಗ್ರ್ಯಾಂಡಲ್ಲಿ ನಂದು ರೂಮ್ ಇರ್ಲಿಲ್ಲ. ನಂದಿದ್ದದು ಬೇರೆ ಒಂದು ಅಲ್ಲಿದೊಂದು ಪಾಂಡ ನನಗೆ ಅರೇಂಜ್ ಮಾಡಿದ್ರು. ಅಲ್ಲಿ ನೀವು ಬನ್ನಿ ಅಂತ ಹೇಳಿದ್ರು. ಹಾಗಾಗಿ ಭಗವಂತ ಎಲ್ಲ ವ್ಯವಸ್ಥೆ ಮಾಡ್ತಾನೆ. ಎಲ್ಲದ ಕಷ್ಟ. ನಾವು ಭಗವಂತನಿಗೆ ಸೇವೆ ಮಾಡ್ಲಿಕ್ಕೆ ರೆಡಿ ಆದ್ರೆ ಎಲ್ಲ ಹತ್ತಿರ ಬರ್ತದೆ ಸೇವೆ. ಉಳಿದವರೆಲ್ಲ ಎಸ್, ಯಾಕೆಂದ್ರೆ ಅವನ ಹೃದಯದಲ್ಲೂ ಕೂಡ ಪರಮಾತ್ಮ ಇದ್ದಾನೆ. ಪರಮಾತ್ಮ ಎಸ್, ಅವನನ್ನು ಬಿಡು, ಅವನಿಗೆ ವ್ಯವಸ್ಥೆ ಮಾಡು. ಹಾಗಾಗಿ ಭೌತಿಕದಲ್ಲಿ ಇದು ತುಂಬಾ ಕಷ್ಟ. ನಾವೊಂದು ಎಂತ ಹೇಳುವಂಥದ್ದು, ಬಂಗಾರ, ಎಮರಾಲ್ಡ್
ಇದನ್ನೆಲ್ಲ ನಾವು ಎಂತ ಹೇಳುವಂಥದ್ದು ಪಡೀಲಿಕ್ಕೆ ತುಂಬಾ ಕಷ್ಟಪಡಬೇಕು, ತುಂಬಾ ಕಷ್ಟಪಡ್ಬೇಕು. ವಿಮಾನಕ್ಕೆ ಒಬ್ಬ ಎಷ್ಟು ತುಂಬಾ ತುಂಬಾ ಅಂದ್ರೆ ಅವ ಮಲ್ಟಿ ಬಿಲಿಯನರ್ ಆದ್ರೆ ಮತ್ತೆ ಅವನಿಗೆ ತೆಗಿಲಿಕ್ಕೆ ಆಗ್ತದೆ. ಮಿಲಿಯನರ್ ಅಲ್ಲಿ ಆಗುದಿಲ್ಲ, ಮಲ್ಟಿ ಬಿಲಿಯನರ್ ಆಗ್ಬೇಕು, ಇಲ್ಲದ್ರೆ ಟ್ರಿಲಿಯನರ್. ಮಿಲಿಯನೇರ್, ಬಿಲಿಯನೇರ್, ಟ್ರಿಲಿಯನೇರ್. ಬಿಲಿಯನೇರ್ ಕ್ಯಾನ್ ಬೈ ಏರೋಪ್ಲೇನ್, ಮಿಲಿಯನರ್ ಕಷ್ಟ, ಟ್ರಿಲಿಯನೇರ್ ಆಲ್ಸೋ ಕ್ಯಾನ್ ಬೈ. ಹಾಗಾಗಿ ಇಷ್ಟೆಲ್ಲ ನಾವು ಕಷ್ಟಪಡ್ಬೇಕು. ಆದ್ರೆ ಆಧ್ಯಾತ್ಮಿಕ ಲೋಕದಲ್ಲಿ ಸುಲಭದಲ್ಲಿ ಸಿಗ್ತದೆ. ಯಾಕೆ? ದಿಸ್ ಇಸ್ ಬಿಕಾಸ್ ಕೃಷ್ಣಸ್ ಮರ್ಸಿ. ವೈ ಕೃಷ್ಣ ಇಸ್ ಶೋಯಿಂಗ್ ಮರ್ಸಿ? ವೈ ಕೃಷ್ಣ ಇಸ್ ಗಿವಿಂಗ್ ದೀಸ್ ಥಿಂಗ್ಸ್? ಯಾಕೆ ಕೃಷ್ಣ ಇದನ್ನೆಲ್ಲ ಕೊಡ್ತಾ ಇದ್ದಾನೆ? ನಿಮ್ಗೆ ವಿಮಾನ, ನಿಮ್ಗೆ ಸುವರ್ಣ, ಮರಕತ ಇದನ್ನೆಲ್ಲ ಯಾಕೆ ಕೊಡ್ತಾ ಇದ್ದಾನೆ? ಯಾಕೆಂದ್ರೆ ನೀವು ನಾನು ಕೃಷ್ಣನಿಗೆ ಸೇವೆ ಮಾಡ್ತೇನೆ ಅಂತ ನೀವು ರೆಡಿ ಆಗಿದ್ದೀರಿ. ನೀವು ಡಿಸೈಡ್ ಮಾಡಿದ್ದೀರಿ ನಾನು ಕೃಷ್ಣನಿಗೆ ಸೇವೆ ಮಾಡ್ತೇನೆ ಅಂತ. ಆ ಬಿಟ್ಟು ಸೇವೆ ಬಿಟ್ಟು, ಹೇಗೆಂದ್ರೆ ಈಗ ಮೊನ್ನೆ ಇದಾಯ್ತು, ಯಾವುದು ಸರ್ಕಾರ ಹೊಸ ನಮ್ಮ ಕರ್ನಾಟಕ, ಆಗ ಅವರು ಪ್ರಮಾಣ ಮಾಡ್ತಾರೆ, ನಾನು ಹೀಗೆ ಮಾಡ್ತೇನೆ ಹಾಗೆ ಮಾಡುದಿಲ್ಲ. ಅವರು ಹೇಳುವಂಥದ್ದು ಮಾತ್ರ, ಹೀಗೆ ಮಾಡ್ತೇನೆ ನಾನು, ಇದನ್ನು ಮುಟ್ಟಿ ಹೀಗೆ ಮಾಡ್ತೇನೆ, ಇದನ್ನು ಮಾಡ್ತೇನೆ. ಆಕ್ಚುಲಿ ನಾವು ಕೂಡ ಪ್ರಮಾಣ ಮಾಡಬೇಕು. ಎಸ್, ನಾನು ಭಗವಂತ ನಿಮ್ಮ ಸೇವೆ ಬಿಟ್ಟು ನಾನು ಬೇರೆ ಅಂತ ಮಾಡುವುದಿಲ್ಲ. ನನ್ನ ಜೀವನವನ್ನು, ನನ್ನ ನನಗೆ ಈ ಮನುಷ್ಯ ಜನ್ಮ ಕೊಟ್ಟಿದ್ದೀರಿ, ಇದು ತುಂಬಾ ರೇರ್. ಅಂದ್ರೆ ಮನುಷ್ಯ ಜನ್ಮ ಶ್ರೇಷ್ಠ ಜನ್ಮ, ಪ್ರಾಣಿಗಳಿಗಿಂತ ಶ್ರೇಷ್ಠ. ನನಗಿಲ್ಲಿ ಭಗವಂತ ಯಾರು, ಪ್ರಕೃತಿ ಅಂತ, ನನಗೆ ಮತ್ತೆ ಭಗವಂತ ಸಂಬಂಧ, ಇದೆಲ್ಲ ನನಗೆ ಅರ್ಥ ಮಾಡ್ಲಿಕ್ಕೆ ಆಗ್ತದೆ. ಹಾಗಾಗಿ ಈ ನನ್ನ ಜನ್ಮವನ್ನು ನಾನು ನಿಮ್ಮ ಸೇವೆಗೆ ಮುಡಿಪಾಗಿ ಇಡ್ತೇನೆ. ನಾನು ನಿಮ್ಮ ಸೇವೆ ಮಾಡ್ಲಿಕ್ಕೆ ರೆಡಿ ಇದ್ದೇನೆ. ಈ ಪ್ಲಾಟ್ಫಾರ್ಮ್ಗೆ ಬಂದ ಮೇಲೆ ಭಗವಂತ ನಿಮ್ಗೆ ಇದನ್ನೆಲ್ಲ ಕೊಡ್ತಾನೆ, ಸುಲಭವಾಗಿ ಕೊಡ್ತಾನೆ ವೈಕುಂಠದಲ್ಲಿ. ಆದ್ರೆ ನಾವು ಬರ್ಬೇಕು. ಆದ್ರೆ ನಾವು ತಲೆಯನ್ನು ಹೀಗೆ ಮಾಡ್ತಾ ಇರ್ತೇವೆ, ಎಂತ ಭಗವಂತನ ಸೇವೆಗೆ ಇಡ್ಬೇಕ ನಮ್ಮ ಜೀವನ ಎಲ್ಲ ಬೇರೆ ಎಲ್ಲ ಉಂಟಲ್ಲ, ಬೇಡಪ್ಪ. ಕ್ಲಾಸ್ ಕೇಳುವಾಗ ಹೇಗಂದ್ರೆ ಎಸ್ ಭಗವಂತ ನಿನ್ನ ಸೇವೆಗೆ ಇಡ್ಬೇಕಂತ ಆಗ್ತದೆ. ಕ್ಲಾಸ್ ಆದ್ಮೇಲೆ ಬೇರೆ, ನಾವು ಬೇರೆ, ನೀವು ಬೇರೆ, ಚೇಂಜ್ ಆಗ್ತದೆ. ನಮ್ಮಂದ್ರೆ ಮೈಂಡ್ ಅಂತಂದ್ರೆ ಫ್ಲಿಕರಿಂಗ್ ಮೈಂಡ್. ನಮ್ದು ಮೈಂಡ್ ಈಗ ಎಂತ ಹೇಳುವಂಥದ್ದು ಸರಿ ಇಲ್ಲ. ಕ್ಲಾಸ್ ಕೇಳುವಾಗ ಇದಾಗ್ತದೆ, ಇದನ್ನೇ ಮಾಡು ಅಂತ ಆಗ್ತದೆ, ಮತ್ತೆ ಬೇರೆ ಆಗ್ತದೆ. ಸೇವೆ ಅವರಿಗೆ ಬೇರೆ ಕೆಲಸ ಇಲ್ಲ, ಅವ್ರು ಮಾಡ್ಲಿಯಪ್ಪ, ನಾವೇ ಅಂತ ಸೇವೆ ಮಾಡುದು. ನಮ್ಗೆ ಯಾಕೆ ಸೇವೆ? ನಮ್ಗೆ ಉಂಟಲ್ಲ, ನಮ್ಗೆ ಹೆಂಡತಿ, ಮಕ್ಕಳು, ಗಂಡ, ತಂದೆ ತಾಯಿ, ಇದೆಲ್ಲ ನಮ್ಮ ರೆಸ್ಪಾನ್ಸಿಬಿಲಿಟಿ ಉಂಟು. ಅವರಿಗೆ ಏನ್ ರೆಸ್ಪಾನ್ಸಿಬಿಲಿಟಿ? ಅವರಿಗೆ ಹೇಳಲಿಕ್ಕೆ ಸುಲಭ, ಅವ್ರಿಗೆ ಏನಿಲ್ಲ, ಅವ್ರು ಕೂತ್ಕೊಂಡು ಅದೇ ಮಾಡೋದು, ಅವ್ರು ಮಾಡ್ಲಿಯಪ್ಪ. ಈ ರೀತಿ ಎಲ್ಲ ವಿಚಾರ ಬರ್ತದೆ ನಮ್ಗೆ, ಬರ್ತದೆ. ಯಾಕೆಂದ್ರೆ ನಮ್ಗೆ ಸೇವೆ ಮಾಡ್ಲಿಕ್ಕೆ ಆಸಕ್ತಿ ಇಲ್ಲ. ಆಸಕ್ತಿ ಬರ್ತದೆ ಯಾವಾಗ? ವೆನ್ ಯು ಆರ್ ಅಟ್ಯಾಚ್ ಟು ಸಂಕೀರ್ತನ್ ಮಾಡಬೇಕು. unless and until you attach to Sankirtan, you will not get desire to serve Krishna. Chaitanya Mahaprabhu Sankirtan movement. ಹಾಗಾಗಿ ಸಂಕೀರ್ತನಕ್ಕೆ ಅಟ್ಯಾಚ್ ಆದ್ರೆ ಮತ್ತೆ ನಮಗೆ ಸೇವೆ ಮೇಲೆ ಆಸಕ್ತಿ ಬರ್ತದೆ. ಅದು ಒಂದಕ್ಕೊಂದು ಇಂಟರ್ಲಿಂಕ್. ಆ ಸಂಕೀರ್ತನ ಅಟ್ಯಾಚ್ ಆಗಬೇಕಿದ್ರೆ ಡಿವೋಟಿ ಅಸೋಸಿಯೇಷನ್ ಆಗ್ಬೇಕು. ಡಿವೋಟಿ ಅಸೋಸಿಯೇಷನ್ ಆದ್ರೆ ಸಂಕೀರ್ತನಕ್ಕೆ ಅಟ್ಯಾಚ್ಮೆಂಟ್ ಬರ್ತದೆ, ಸಂಕೀರ್ತನ ಅಟ್ಯಾಚ್ ಆದ್ರೆ ಸೇವೆಗೆ ಅಟ್ಯಾಚ್ಮೆಂಟ್ ಬರ್ತದೆ. ಹಾಗೆ ಒಂದಕ್ಕೆ ಒಂದೊಂದು ಲಿಂಕ್, ಇಂಟರ್ಲಿಂಕ್. ಎಸ್, ಅವರು ವಿಶಾಲವಾದ ಕಟಿತಟ ಅಂದ್ರೆ ಲಾರ್ಜ್ ಹಿಪ್ಸ್ ಅಂತೆ ಹೆಂಗಸರು, ಹಾಗೂ ಮನೋಹರವಾದ ನಗು ಮೊಗದಿಂದಲೂ ಕೂಡಿದ ಪತ್ನಿಯರ ಸಮೂಹ ದೊಡನಿದ್ದರೂ ಅವರ ದೇಹ ಸೌಂದರ್ಯ ಲಾವಣಿಗಳಿಂದ ಮನೋವಿಕಾರಕ್ಕೆ ಒಳಗಾಗಲಾರರು. ಅಂದ್ರೆ ಅಲ್ಲಿ ವೈಕುಂಠದಲ್ಲಿರುವ ಅವರಿಗೆ ಹೆಂಡತಿಯರು ಇರ್ತಾರೆ. ತುಂಬಾ ಇಲ್ಲಿಯ ನಮ್ಮ ಭೌತಿಕ ಲೋಕದ ಸುಂದರ ಏನೂ ಅಲ್ಲ. ಒಬ್ಬ ಈ ಭೌತಿಕ ಲೋಕದಿಂದ ಸ್ವರ್ಗಲೋಕ ಹೋಗ್ತಾನೆ, ಅವೆಣಿಸುವಂತ ಭೌತಿಕ ಲೋಕದ ಹುಡುಗಿಯರು ತುಂಬಾ ಸುಂದರ ಅಂತ ಈಗ ಹೇಳ್ತಾರೆ. ಮಿಸ್ ವರ್ಲ್ಡ್ ಏನು ಅಲ್ಲ, ಸುಂದರವೇ ಅಲ್ಲ. ಹಾಗೆ ಅವ ಸ್ವರ್ಗಕ್ಕೆ ಹೋಗ್ತಾನೆ, ಅವನಿಗೆ ಆಗ್ತದೆ ಹೀಗೆ ಆಗ್ತದೆ ಅವನಿಗೆ ತುಂಬಾ ಸುಂದರ ಅಂತ. ಮತ್ತೆ ಬ್ರಹ್ಮಲೋಕ ಹೋಗ್ತಾನೆ, ಅಲ್ಲಿ ಆಗ್ತದೆ ಸ್ವರ್ಗಲೋಕದ ಏನಿಲ್ಲ, ವ್ಯಾವ್ ಅಂತ ಆಗ್ತದೆ ಅವನಿಗೆ. ಕಡೆಗೆ ಅವನಿಗೆ ಎಲ್ಲಿಗೆ
ವೈಕುಂಠ ಕಳಿಸ್ತಾರೆ. ಅಲ್ಲಿ ನೋಡುವಾಗ ನಮ್ಗೆ ಗೊತ್ತಾಗ್ತದೆ ಇದು ನಿಜವಾದ ಸುಂದರ, ಉಳಿದದೆಲ್ಲ ಗಲೀಜ್ ಅಂತ ಆಗ್ತದೆ. ಹಾಗೆ ನಿಜವಾದ ಸುಂದರ ಇರುವಂಥದ್ದು ವೈಕುಂಠದಲ್ಲಿ, ಇದು ಸುಂದರ ಅಲ್ಲ. ನಾವು ಭೌತಿಕದಲ್ಲಿ ಯಾವ್ದು ನೋಡ್ತೇವೆ ಅದು ಸುಂದರ ಅಲ್ಲ. ನಾವು ಎಣಿಸುವಂಥದ್ದು ಆ ಹುಡುಗಿ ಸುಂದರ, ಇದು ಸುಂದರ ಅಲ್ಲ, ಏನೂ ಅಲ್ಲ. ವೈಕುಂಠದ ಎದುರು ಏನೂ ಅಲ್ಲ. ಹಾಗಾಗಿ ವೈಕುಂಠದಲ್ಲಿ ಅಂತ ಸುಂದರ ಸ್ತ್ರೀಯರು, ಅವರ ಹಿಪ್ಸ್ ಕಟ್ಟಿತಟ ತುಂಬಾ ಚಂದ ಅಂತೆ, ಮತ್ತೆ ಅವರ ಸ್ಮೈಲಿಂಗ್ ಫೇಸ್, ನಗುಮುಖ ತುಂಬಾ ಚಂದ. ಪತ್ನಿಯರು ಒಟ್ಟಿಗೆ ಇರ್ತಾರೆ, ಅವರಿಗೆ ದೇಹ ಸೌಂದರ್ಯ ಮೇಲೆ ಎಂತ ಹೇಳುವಂಥದ್ದು ಅಟ್ರಾಕ್ಷನ್ ಇಲ್ಲ. ಯಾಕೆಂದ್ರೆ ಕೃಷ್ಣನ ಮೇಲೆ ಅಟ್ರಾಕ್ಷನ್ ಉಂಟು. ಕೃಷ್ಣನ ಮೇಲೆ ಅಟ್ರಾಕ್ಷನ್ ಉಂಟು. ಹಾಗಾಗಿ ಇದು ಡಿಫ್ರೆನ್ಸ್ ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ಮತ್ತೆ ಇಲ್ಲಿಯ ಡಿಫ್ರೆನ್ಸ್ ಅದು. ಇಲ್ಲಿ ನಿನ್ನೆ ನಾನು ಹೋಗುವಾಗ ಒಂದು ಪ್ರೆಸೆಂಟ್ ಹೋಗುವಾಗ ಒಂದು ಕಟ್ಔಟ್ ಹಾಕಿದ್ದಾರೆ, ಒಂದು ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್. ಪ್ರೆಸಿಡೆಂಟ್ ಹೇಳಿದ್ರು, ಸಿ ದೇ ಆರ್ ಪುಟ್ಟಿಂಗ್ ದಟ್ ಬ್ಯೂಟಿಫುಲ್ ಲೇಡಿ ಬಿಕಾಸ್ ದೇ ವಾಂಟ್ ಟು ಪೀಪಲ್ ಟು ಪರ್ಚೇಸ್. ಜನರು ಎಂತ ಮಾಡ್ತಾರೆ ಅದನ್ನು ನೋಡುವಾಗ ಪರ್ಚೇಸ್ ಮಾಡುವ ಅಂತ. ಆದ್ರೆ ಇದು ಏನು ಅಲ್ಲ ಅಂತೆ, ಅವಳು ಈ ಇದರಲ್ಲಿ ಇರುವಂತ ಯಾವುದು ಮಾಡೆಲ್, ಅವಳು ಏನು ಅಲ್ಲ. ಯಾರಿದ್ರು? ವೈಕುಂಠದ ಹುಡುಗಿಯರಿದ್ರು. ಏನು ಅಲ್ಲ, ಏನ್ ಸಿಗ್ನಿಫಿಕೆಂಟ್. ನಮಗೆ ಕೆಲವೊಮ್ಮೆ ಆಗೋದು, ನಾನು ತುಂಬಾ ತುಂಬಾ ಚಂದ, ತುಂಬಾ ಸೌಂದರ್ಯ, ನಾವು ಏನು ಅಲ್ಲ. ವೈಕುಂಠದ ಈ ಹೆಂಗಸರಿದ್ರು ನಾವು ಏನು ಅಲ್ಲ ಅಂತ. ಆದ್ರೆ ಅಲ್ಲಿ ಅಷ್ಟು ಚಂದ ಇದ್ದು ಅವರಿಗೆ ಪತ್ನಿಯರ ಮೇಲೆ ಅಟ್ರಾಕ್ಷನ್ ಇಲ್ಲ, ಅವರಿಗೆ ಕೃಷ್ಣನ ಮೇಲೆ ಅಟ್ರಾಕ್ಷನ್. ಮನೋವಿಕಾರಕ್ಕೆ ಒಳಗಾಗಲಾರರು. ಎಸ್, ಭಾವಾರ್ಥ. ಪ್ರಾಪಂಚಿಕರು ನೋಡಿ ಅಂತ ಹೇಳಿದ್ದಾರೆ, ಪ್ರಾಪಂಚಿಕರು ಭೌತ ಜಗತ್ತಿನಲ್ಲಿ ತಮ್ಮ ದುಡಿಮೆಯ ಪ್ರಭಾವದಿಂದ ಐಶ್ವರ್ಯವನ್ನು ಸಂಪಾದಿಸುವರು. ಮನಿ 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 ಸ್ವೀಟರ್ ದನ್ ಹನಿ. ಈಸ್ ವರ್ಕಿಂಗ್ ಲೈಕ್ ಆಸ್. ಪ್ರಭಾದ ಹೇಳುವಂಥದ್ದು ವೈ ಈಸ್ ವರ್ಕಿಂಗ್ ಲೈಕ್ ಆಸ್. ಯಾಕೆ ಕತ್ತೆದಾರ ದುಡಿತಾರೆ? ಬೆಳಿಗ್ಗೆ ಹೋಗಿ ರಾತ್ರಿ ಬರುವಂಥದ್ದು, ದುಡಿಯುವಂಥದ್ದು. ಹೆಂಡತಿ ಹೇಳುವಂಥದ್ದು, ಎಸ್ ಇಷ್ಟು ಸಾಲದು, ಇನ್ನು ಜಾಸ್ತಿ ದುಡಿಬೇಕು. ಯಾಕೆಂದ್ರೆ ಮೆಟೀರಿಯಲ್ ಡಿಸೈರ್ಸ್, ಐಶ್ವರ್ಯವನ್ನು ಸಂಪಾದಿಸಲಿಕ್ಕೆ 1.5 ಲಕ್ಷದ್ದು ನೆಕ್ಲೆಸ್ ಅನ್ನು ಪರ್ಚೇಸ್ ಮಾಡ್ಬೇಕಲ್ಲ, ಇನ್ನೊಂದು ಮಾಡ್ಬೇಕು. ಹಾಗಾಗಿ ದುಡಿತಾನೆ, ಓವರ್ ಟೈಮ್, ಡೋಂಗಿ ಕೂಡ ಮಾಡ್ತಾನೆ, ಮೋಸದಿಂದ ಹಣ ಮಾಡ್ತಾನೆ, ಈ ರೀತಿ ಎಲ್ಲ ಮಾಡ್ತಾನೆ. ಯಾಕೆ ಐಶ್ವರ್ಯ ಸಂಪಾದಿಸಲಿಕ್ಕೆ. ಚೆನ್ನಾಗಿ ಶ್ರಮಿಸಿದ ಹೊರತು ಒಬ್ಬನು ಭೌತಿಕ ಸಂಪತ್ತು ಅನುಭವಿಸಲ್ಲ. ನೋಡಿ, ತುಂಬಾ ಕಷ್ಟಪಡ್ಬೇಕಂತೆ. ಕೆಲವು ಡಾಕ್ಟರ್ಸ್ನವರು ಇದ್ದಾರೆ, ಬೆಳಿಗ್ಗೆ 6 ಗಂಟೆಗೆ ಹೋಗ್ತಾರೆ, ರಾತ್ರಿ 11 ಗಂಟೆ ತನಕ ಮಲಗಲಿಕ್ಕೆ ಮಾತ್ರ ಬರುವಂಥದ್ದು. ಐ ಆಮ್ ಬಿಸಿ, ಐ ಹ್ಯಾಡ್ ಕೇಸ್. ತುಂಬಾ ಬಿಸಿ. ಯಾಕೆ ಶ್ರಮಿಸುವಂಥದ್ದು? ಅವರು ಸಂಪತ್ತಿಗೋಸ್ಕರ, ಭೌತಿಕ ಸಂಪತ್ತು ಪಡೆದಾಗ ಚೆನ್ನಾಗಿ ಶ್ರಮಿಸುವ ಹೊರತು ಒಬ್ಬನ ಭೌತಿಕ ಸಂಪತ್ತು ಅನುಭವಿಸಲ್ಲ. ನೋಡಿ, ಕೆಲವೊಮ್ಮೆ ಎಂತ ಆಗ್ತದೆ, ತುಂಬಾ ದುಡಿತಾನೆ, ಆದ್ರೆ ಅವನಿಗೆ ಅನುಭವಿಸ್ಲಿಕ್ಕೆ ಆಗ್ತದ? ಇಲ್ಲ, ಆಗುದಿಲ್ಲ. ಇಲ್ಲಿ ಒಬ್ಬರು ಆ ಜನ ತುಂಬಾ ದುಡ್ಡು ತುಂಬಾ ಹಣ ಮಾಡಿದ್ದಾರೆ. ಹಣ ಮಾಡಿ ಎಂತ ಆಯ್ತು ಅಂದ್ರೆ, ಮಗ ಇರ್ಲಿಲ್ಲ, ಒಂದು ದತ್ತು ಮಗುವನ್ನು ತಗೊಂಡಿದ್ರು. ದತ್ತು ಮಗುವನ್ನು ತಗೊಂಡು ಅವನಿಗೆ ಒಂದು 40 ಲಕ್ಷದ ಬೈಕ್ ತೆಗೆದುಕೊಟ್ರು. ಅವ ಡಿವೈಡರ್ಗೆ ಹೊಡೆದ ಬೈಕ್, ಅವ ಸತ್ತು ಹೋದ. ಈಗ ಆ ಜನ ಕೂಡ ತೀರಿ ಹೋದ, ಮತ್ತೆ ಮಗ ಕೂಡ ತೀರಿ ಹೋದ. ಈಗ ಹಿಂಗಸು ತುಂಬಾ ಪ್ರಾಯ ಆಗಿದೆ. ಈಗ ಎಲ್ಲರೂ ಲೂಡ್ತಾ ಇದ್ದಾರೆ. ಯಾರು? ಕೆಲಸದವರೆಲ್ಲ, ಅಕೌಂಟ್ಸ್ನವ, ಇನ್ನೊಬ್ಬ ಮತ್ತೊಬ್ಬ, ಎಲ್ಲ. ಈಗ ಅದೇ ರೀತಿ ಹೋಗ್ತದೆ ಎಲ್ಲ. ಅನುಭವಿಸ್ಲಿಕ್ಕೆ ಆಗುದಿಲ್ಲ. ನಾವು ತುಂಬಾ ಶ್ರಮ ಪಟ್ಟು ಎಲ್ಲ ಕೂಡಿಯಟ್ಟಾಗಿ ಇಡುವಂಥದ್ದು. ಕೆಲವೊಮ್ಮೆ ಎಂತ ಆಗ್ತದೆ, ನಾವು ಸತ್ತ ಮೇಲೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ನಮ್ಮ ಮಗ ಆಗ್ಲಿ, ನಮ್ಮ ಯಾರೇ ಆಗ್ಲಿ, ನಮ್ಮ ಮೊಮ್ಮಗ ಅದನ್ನು ನಾಶ ಮಾಡಿಬಿಡ್ತಾನೆ. ಇದೆಲ್ಲ ಫ್ಯಾಕ್ಟ್, ತುಂಬೆಲ್ಲ ಆಗಿದೆ ಸಿಚುವೇಶನ್. ಅದನ್ನು ನೋಡಿ ಹೇಳುವಂಥದ್ದು. ಹಾಗಾಗಿ ನೋಡಿ, ಹಣ ಪಡೆಯೋದಕ್ಕೆ ತುಂಬಾ ಶ್ರಮಿಸ್ತಾನೆ. ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಉಂಟು, GSP ಅಂದ್ರೆ ಗೌಡ ಸರೋಸ ಬ್ರಾಹ್ಮಣ, ಇಲ್ಲಿ ಮಂಗಳೂರಲ್ಲಿ.
ಒಬ್ಬ ತುಂಬಾ ಎಂತ ಹೇಳುವಂತದ್ದು ಬಂದರಲ್ಲಿ ಅವರಿಗೆ ಇದು ಎಂತ ಹೇಳುವಂಥದ್ದು ಅಂಗಡಿ ಇತ್ತು. ನೋಡುವಾಗ ಸೈಕಲಲ್ಲಿ ಹೋಗುವಂಥದ್ದು ಅವರು, ತುಂಬಾ ಮಾಮೂಲಿ ಡ್ರೆಸ್, ತುಂಬಾ ಹಣ ಉಂಟು ಆ ಜನ ತೀರಿ ಹೋದ ಮೇಲೆ ಅವರ ಮಗ ಎಲ್ಲವನ್ನು ಅವರು ಖರ್ಚೇ ಮಾಡ್ತಾ ಇರ್ಲಿಲ್ಲ, ಸರಿಯಾದ ಬಟ್ಟೆ ಕೂಡ ಆಗ್ತಾ ಇರ್ಲಿಲ್ಲ, ಸೈಕಲಲ್ಲಿ ಹೋಗ್ತಾ ಇದ್ರು. ಆದ್ರೆ ದೊಡ್ಡ ಗಾಡಿ ತೆಗೆದು ಎಂತೆಂತ ಮಾಡಿ ಎಲ್ಲ ಲಗಡಿ ಮಾಡಿಬಿಟ್ಟು. ಇದೆಲ್ಲ ಆಗ್ತದೆ, ನಮ್ಗೆ ಅನುಭವಿಸ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಪ್ರಭುಪಾದರು ಒಂದು ಲಕ್ಷ್ಮಿ ಇಸ್ ಕೃಷ್ಣಸ್ ಪ್ರಾಪರ್ಟಿ, ಇಟ್ ಹ್ಯಾಸ್ ಟು ಬಿ ಗಿವನ್ ಟು ಕೃಷ್ಣ. ದಟ್ ಈಸ್ ದ ರೈಟ್ ವೇ ಆಫ್ ಯೂಸಿಂಗ್ ಲಕ್ಷ್ಮಿ. ಲಕ್ಷ್ಮಿ ಇಸ್ ನಾಟ್ ಯುವರ್ ಪ್ರಾಪರ್ಟಿ, ಇಟ್ ಈಸ್ ನಾರಾಯಣಸ್ ಪ್ರಾಪರ್ಟಿ. ಪ್ರಭುಪಾದರು ಹೇಳುವಂಥದ್ದು. ಸೊ ಲಕ್ಷ್ಮಿ ಹ್ಯಾಸ್ ಟು ಯೂಸ್ ಫಾರ್ ನಾರಾಯಣ. ಭಕ್ತನಿಗೆ ಗೊತ್ತುಂಟು. ಪಡೆಯುವುದಕ್ಕಾಗಿ ಚೆನ್ನಾಗಿ ಶ್ರಮಿಸಿ ಹೊರತು ಒಬ್ಬನು ಭೌತಿಕ ಸಂಪದನ್ನು ಅನುಭವಿಸಲಾರ. ಆದ್ರೆ ವೈಕುಂಠದಲ್ಲಿ ನೆಲೆಸಿರುವ ಭಗವದ್ ಭಕ್ತರು ಆಭರಣ ಮತ್ತು ಮರಕಥಗಳ ಒಡವೆಗಳನ್ನು ಧರಿಸಿಕೊಂಡು ಸುಖ ಪಡುವ ದಿವ್ಯವಾದ ಆಕಾಶವನ್ನು ಪಡೆದಿರ್ತಾರೆ. ಆದ್ರೆ ವೈಕುಂಠದಲ್ಲಿ ಅವರು ಕಷ್ಟಪಡುವುದಿಲ್ಲ ಅದನ್ನು ಪಡೆಯಲಿಕ್ಕೆ, ಅವರಿಗೆ ಭಗವಂತ ಕೊಡ್ತಾನೆ, ಅದನ್ನು ಅವರು ಅನುಭವಿಸ್ತಾರೆ. ಯಾಕೆಂದ್ರೆ ಅವರ ಇಂಟೆನ್ಷನ್ ಅಂದ್ರೆ ಭಗವಂತನಿಗೆ ಸೇವೆ ಮಾಡುವುದು. ನಾವು ಯಾವಾಗ ಭಗವಂತನಿಗೆ ಸೇವೆ ಮಾಡ್ಲಿಕ್ಕೆ ನಾವು ರೆಡಿ ಆಗ್ತೇವ, ಆಗ ಯು ವಿಲ್ ಗೆಟ್ ಆಲ್ ಆಪ್ಯುಲೆನ್ಸಸ್. ಭಗವಂತ ಯಾವುದು ಯೂಸ್ ಮಾಡ್ತಾನೆ ಅದೆಲ್ಲ ಸಿಗ್ತದೆ, ಎಲ್ಲ ಸಿಗ್ತದೆ. ರತ್ನ ಖಚಿತವಾದ ಚಿನ್ನದ ಆಭರಣಗಳು ಅವರು ಪಡೆದಿರುವುದು ಕಠಿಣ ಶ್ರಮದ ಕೆಲಸದಿಂದ ಅಲ್ಲ. ನೋಡಿ, ವೈಕುಂಠದಲ್ಲಿ ಇಲ್ಲಿ ನಾವು ಕಠಿಣ ಶ್ರಮ ಪಡೆದ್ರೆ ಮಾತ್ರ ನಮಗೆ ರತ್ನ ಖಚಿತವಾದ ಚಿನ್ನ ಆಭರಣಗಳನ್ನು ಪಡಿಬಹುದು. ಅಲ್ಲಿ ಹಾಗೆ ಅಲ್ಲ. ಆದ್ರೆ ಭಗವಂತನ ಅನುಗ್ರಹದಿಂದ ಭಗವಂತ ಕೊಡ್ತಾನೆ, ಬೈ ಮರ್ಸಿ. ಭಗವಂತ ಅನುಗ್ರಹ ಯಾಕೆ ಕೊಡುವಂಥದ್ದು? ಅವ್ರು ಡಿಸೈಡ್ ಮಾಡಿದ್ರೆ ನಾನು ಭಗವಂತನ ಸೇವೆ ಮಾಡ್ತೇನೆ ಅಂತ. ನೋಡಿ, ನಾವು ಒಂದು ವಿಚಾರವನ್ನು ಡಿಸೈಡ್ ಮಾಡಿದ್ರೆ, ನಾನು ಭಗವಂತನಿಗೆ ಸೇವೆ ಮಾಡ್ತೇನೆ ಅಂತ ನಾವು ಡಿಸೈಡ್ ಮಾಡಿದ್ರೆ ನಮಗೆ ಎಲ್ಲ ಸಿಗ್ತದೆ, ಎಲ್ಲ ಸಿಗ್ತದೆ. ಆದ್ರೆ ನಾವು ಡಿಸೈಡ್ ಮಾಡುವುದಿಲ್ಲ, ನಾವು ಡಿಸೈಡ್ ಮಾಡ್ಲಿಕ್ಕೆ ರೆಡಿ ಇಲ್ಲ. ಇದು ನಮ್ಮ ಸಮಸ್ಯೆ, ಇದು ನಮ್ಮ ಸಮಸ್ಯೆ. ನಾವು ಡಿಸೈಡ್ ಮಾಡ್ಬೇಕು, ಎಸ್ ಭಗವಂತ ನಿನ್ಗೆ ನಾನು ಸೇವೆ ಮಾಡ್ತೇನೆ, ಎಲ್ಲ ಸಿಗ್ತದಂತೆ, ಎಲ್ಲ ಈ ಜನ್ಮದಲ್ಲಿ ಅಂತಲ್ಲ, ಇಲ್ಲಿ ಇರುವಾಗಲ್ಲ, ಸತ್ತ ಮೇಲೆ ಕೂಡ ಸಿಗ್ತದೆ, ಎಲ್ಲ ವೈಕುಂಠದಲ್ಲಿ ಸಿಗ್ತದೆ. ಬೇರೆ ಮಾತ್ರ ಹೇಳುವುದಾದ್ರೆ ವೈಕುಂಠ ಲೋಕದಲ್ಲಿರುವ ಭಕ್ತರು ಅಥವಾ ಈ ಭೌತಿಕ ಜಗತ್ತಿನಲ್ಲಿರುವ ಭಕ್ತರು ಕೂಡ ಕೆಲವು ವೇಳೆ ಊಹಿಸುವಂತೆ ಬಡತನದ ಏಟಿಗೆ ಒಳಗಾಗಲು ಸಾಧ್ಯವಿಲ್ಲ. ನೋಡಿ, ಹೆಚ್ಚಿನವರು ಹೇಳುವಂಥದ್ದು, ಆ ಭಕ್ತ ಅವರು ಅವ್ರಿಗೆ ಏನಿಲ್ಲ, ಗತಿ ಇಲ್ಲ, ತುಂಬಾ ಬಡವರು. ಭಕ್ತ ಬಡವಲ್ಲ, ಕೃಷ್ಣ ಬಡವಲ್ಲ. ಹೇಗಂದ್ರೆ ಒಂದು ಸಂಸ್ಥೆ, ಫೇಮಸ್ ಸಂಸ್ಥೆ, ಅವ್ರು ಹೇಳುವಂಥದ್ದು ದರಿದ್ರ ನಾರಾಯಣಕ ಸೇವಕರು. ಪ್ರಭುಪಾದರು ಹೇಳ್ತಾರೆ, ನಾರಾಯಣ ಇಸ್ ನಾಟ್ ದರಿದ್ರ, ಯು ಆರ್ ದರಿದ್ರ. ಕೃಷ್ಣ ದರಿದ್ರ ಅಲ್ಲ, ಅವನ ಭಕ್ತರು ಕೂಡ ದರಿದ್ರ ಅಲ್ಲ. ದರಿದ್ರ ನಾರಾಯಣ ಅಂದ್ರೆ ಪಾಪದವರ ಸೇವೆ ಮಾಡಿ ಅಂತ ಫೇಮಸ್ ಸಂಸ್ಥೆ ಹೆಸರು ಹೇಳುವುದು. ಹಾಗೆ ಬಡತನದ ಏಟಿಗೆ ಒಳಗಾಗಲು ಸಾಧ್ಯವಿಲ್ಲ. ಪ್ರಭುಪಾದರು ಹೇಳ್ತಾ ಇದ್ದಾರೆ ನೋಡಿ, ಭೌತಿಕ ಜನಾಂಗದ ಭಕ್ತರು ಕೂಡ ಕೆಲವು ವೇಳೆ ಊಹಿಸುವಂತೆ ಬಡತನದ ಭಕ್ತ ಕೂಡ ಶ್ರೀಮಂತ, ಭಕ್ತನ ಕೃಷ್ಣ ಕೂಡ ಶ್ರೀಮಂತ, ಇಬ್ಬರು ಕೂಡ ಶ್ರೀಮಂತ, ಬಡವಲ್ಲ. ಆದ್ರೆ ಜನರು ಎಣಿಸುವಂಥದ್ದು ಭೌತಿಕ ಇದಿಲ್ಲ, ಇಲ್ಲ. ಭೌತಿಕ ಅಂತಂದ್ರೆ ಭಗವಂತ ಹೇಗೆಂದ್ರೆ, ಎಕ್ಸಾಂಪಲ್ ನೋಡಿ, ಇದಕ್ಕೆ ಒಳ್ಳೆ ಎಕ್ಸಾಂಪಲ್. ಕೃಷ್ಣ ಎಷ್ಟು ಮರ್ಸಿ ಅಂದ್ರೆ, ಈಗ ರಥಯಾತ್ರೆ ಆಗುವಾಗ ಕೃಷ್ಣ ಜಗನ್ನಾಥ ಎಂತ ಮಾಡ್ತಾನೆ, ಅವರು ಒಳ್ಳೆ ಕುಣಿತಾರೆ. ಈಗ ನಮ್ಮ ಈ ರಥಯಾತ್ರೆ ಆಗುವಾಗ ತುಂಬಾ ಕೀರ್ತನೆ ಮಾಡ್ತೇವೆ, ತುಂಬಾ ಕುಣಿತೇವೆ, ಲಾಸ್ಟ್ಗೆ ಟಯರ್ಡ್ ಆದ ಮೇಲೆ ಎಂತ ಆಗ್ತದೆ, ಅಲ್ಲಿ ಹೋಗಿ ರಥದಲ್ಲಿ ಕುಡಿಸ್ತಾನೆ ಭಗವಂತ ಅವನ ಭಕ್ತರನ್ನು. ಹಾಗಾಗಿ ಭಕ್ತರು ಬಡವರಲ್ಲ, ಅವರ ಭಗವಂತನ ಆಪುಲೆನ್ಸ್ ಅನ್ನು ಮತ್ತೆ ಅಲ್ಲಿ ಸುಮ್ಮನೆ ಇರುವುದಿಲ್ಲ, ಅಲ್ಲಿ ಕೂಡ ಸೇವೆ ಮಾಡ್ತಾನೆ, ಪ್ರಸಾದವನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾನೆ. ಹಾಗಾಗಿ ಭಗವಂತ ಈ ರೀತಿ ಮಾಡ್ತಾನೆ, ಭಗವಂತ ಎಲ್ಲ ವ್ಯವಸ್ಥೆ ಮಾಡ್ತಾನೆ. ಅವನ ಎಂತ ಹೇಳುವಂತದ್ದು, ಅವನ ಜಾಗದಲ್ಲಿ ಸ್ಥಾನ ಕೊಡ್ತಾನೆ ಅವನು. ಯಾರು? ಭಗವಂತ ಭಕ್ತನಿಗೆ. ಹಾಗಾಗಿ ಭಕ್ತ ಬಡತನ ಅಲ್ಲ, ಬಡತನ ಏಟಿಗೆ ಒಳಗಾಗಲು ಸಾಧ್ಯವಿಲ್ಲ. ಅವರಿಗೆ ಸುಖ ಅನುಭವಕ್ಕಾಗಿ ಸಂಪತ್ತಿನ ಸಮೃದ್ಧಿ ಇರುತ್ತದೆ, ಅವನ್ನು ಪಡೆಯಲು ಅವರು ದುಡಿಯಬೇಕಾಗಿಲ್ಲ.
ನೋಡಿ, ಈಗ ನಾವು ಕೂಡ ದುಡಿತೇವೆ. ನಾವು ಯಾವ ರೀತಿ ದುಡಿಯುವಂಥದ್ದು? ಇವರ ತರ ಕತ್ತೆ ತರ ದುಡಿಯುವುದಲ್ಲ, ಹಣಕ್ಕೋಸ್ಕರ ನಾವು ದುಡಿತೇವೆ. ಈಗ ಬೆಳಿಗ್ಗೆ ಪ್ರಭುಪಾದ ಹೇಳುವಂಥದ್ದು, ಒಮ್ಮೆ ಎಂತಾಗ್ತದೆ, ಎಸ್ ಪ್ರಭುಪಾದ ಒಂದು ಜಾಗವನ್ನು ನೋಡ್ತಾರೆ. ಅದು ಎಂತಂದ್ರೆ ರಿವರ್ ವ್ಯೂ ಅಂದ್ರೆ ತುಂಬಾ ಚಂದ ಇರ್ತದೆ. ಪ್ರಭುಪಾದ ಹೇಳ್ತಾರೆ, ಐ ವಾಂಟ್ ದಿಸ್ ಅಂತ ಹೇಳ್ತಾರೆ. ತುಂಬಾ ಚಂದ ಇರ್ತದೆ, ಅದಕ್ಕೆ ತುಂಬಾ ಹಣ ಇರ್ತದೆ. ಅದಕ್ಕೆ ಎಲ್ಲ ಕಡೆಗೆ ಪ್ರಭುಪಾದ ಇಬ್ಬರು ಶಿಷ್ಯರು, ಒಂದು ಫೋರ್ಡಿದು ಮಗ ಅಂಬರೀಶ್ ಮಹಾರಾಜ್, ಮತ್ತೆ ಇನ್ನೊಬ್ಬ, ಆಕ್ಚುಲಿ ಅವರ ತಂದೆ ಇಬ್ಬರು, ಫೋರ್ಡಿದು ಮಗ ಮತ್ತೆ ಇನ್ನೊಬ್ಬರದು ಮಗ, ಅವರಿಬ್ಬರು ರಿಚೆಸ್ಟ್ ಪರ್ಸನ್. ಅವರು ಮಕ್ಕಳು ಪ್ರಭುಪಾದ ಶಿಷ್ಯರು. ತಂದೆ ತಾಯಿಗೆ ಒಬ್ಬರನ್ನೊಬ್ಬರು ನೋಡಿದ್ರೆ ಆಗುದಿಲ್ಲ, ಆದ್ರೆ ಇಬ್ಬರು ಕೂಡ ಅದಕ್ಕೆ ಹಣ ಕೊಡ್ತಾರೆ, ಅರ್ಧ ಶೇರ್ ಮಾಡಿ ಅದನ್ನು ಪರ್ಚೇಸ್ ಮಾಡಿ, ಯಾಕಂದ್ರೆ ಪ್ರಭುಪಾದಕ್ಕೆ ಬೇಕು. ಮತ್ತೆ ಪ್ರಭುಪಾದ ಅಲ್ಲಿ ಪಾರ್ಕ್ ಅಲ್ಲಿ ಕೂತ್ಕೊಳ್ತಾರೆ, ತುಂಬಾ ಚಂದ ಇರ್ತದೆ. ಒಬ್ಬ ಬರ್ತಾನೆ, ಬಂದು ಅವನಿಗೆ ಅಸೂಯೆ ಆಗ್ತದೆ. ಯು ಪೀಪಲ್, ಯು ಆರ್ ನಾಟ್ ಡೂಯಿಂಗ್ ಎನಿಥಿಂಗ್. ನೀವು ಎಂತ ಮಾಡುದಿಲ್ಲ, ನೀವು ಬರೀ ಇಲ್ಲಿ ಕೂತ್ಕೊಂಡು ಕೀರ್ತನ ಮಾಡ್ತೀರಿ, ತಿಂತೀರಿ, ಜಪ ಮಾಡ್ತೀರಿ, ಮತ್ತೆ ಓದ್ತಾ ಇರ್ತೀರಿ, ಇಷ್ಟೇ ಮಾಡುವಂಥದ್ದು. ನೀವೆಲ್ಲ ಎಂತ ಹೇಳುವಂಥದ್ದು, ಒಳ್ಳೆ ಒಳ್ಳೆ ಇದನ್ನೆಲ್ಲ ಪಡೀತಾ ಇದ್ದೀರಿ ನೀವು, ಯಾಕಂದ್ರೆ ಅದು ಒಳ್ಳೆಯದು ಜಾಗ. ಅದಕ್ಕೆ ಪ್ರಭುಪಾದ ಹೇಳಿದ್ರು, ಎಸ್ ಯು ಕ್ಯಾನ್ ಆಲ್ಸೋ ಕಮ್, ಯು ಕ್ಯಾನ್ ಆಲ್ಸೋ ಕಮ್, ಚಾಂಟ್, ಯು ಕ್ಯಾನ್ ಡ್ಯಾನ್ಸ್, ಯು ಕ್ಯಾನ್ ಟೇಕ್ ಪ್ರಶ್ನಾದ, ಯು ಕ್ಯಾನ್ ರೀಡ್. ನನಗೆ ಬೇಡ ಅದು ಓಡಿ ಹೋದು. ಹಾಗಾಗಿ ನಾವೀಗ 3 ಗಂಟೆಗೆ ಎದ್ದು ಮಾಡುವಂಥದ್ದು ಜನರಿಗೆ ಆಗ್ಬೋದು. ಅದೇ ಅಂತ ಮಾಡ್ಲಿ, ಒಂದ್ ದಿವಸ ಮಾಡ್ಲಿ, ಆಗುದಿಲ್ಲ ಅವರಿಗೆ. ಹಾಗಾಗಿ ಇದು ಕೂಡ ದುಡಿಯುವಂಥದ್ದೇ, ಆದ್ರೆ ಕೃಷ್ಣನಿಗೆ ದುಡಿಯುವಂಥದ್ದು. ಬೆಳಿಗ್ಗೆಯಿಂದ 3 ಗಂಟೆಯಿಂದ ರಾತ್ರಿ ಮಲಗುವ ತನಕ 9:30 ತನಕ ನಾವು ದುಡಿಯುವಂಥದ್ದೇ, ಆದ್ರೆ ಕೃಷ್ಣನಿಗೋಸ್ಕರ ದುಡಿಯುವಂಥದ್ದು. ಎಸ್, ಅವರಿಗೆ ಸುಖಾನುಭವಕ್ಕೆ ಸಂಪತ್ತಿನ ಸಮೃದ್ಧಿ ಇರುತ್ತದೆ, ಅವನ್ನು ಪಡೆಯಲು ಅವರು ದುಡಿಯಬೇಕಾಗಿಲ್ಲ. ವೈಕುಂಠ ಲೋಕದಲ್ಲಿ ವಾಸಿಸುವವರ ಪತ್ನಿಯರು ನಾವು ಈ ಭೌತಿಕದಲ್ಲಿ ಕಾಣುವವರಿಗಿಂತ ಹಾಗೂ ಊರ್ಧ್ವ ಲೋಕಗಳಲ್ಲಿ ಇರುವವರಿಗಿಂತ ಎಷ್ಟೋ ಹೆಚ್ಚಿನ ಸೌಂದರ್ಯವುಳ್ಳವರು. ಈ ಸ್ವರ್ಗಲೋಕದಲ್ಲಿ ಭೌತಿಕ ಲೋಕಕ್ಕಿಂತ ತುಂಬಾ ಚಂದದವರು ಹೆಂಗಸರು ಇಲ್ಲಿದ್ದಾರೆ, ಇಲ್ಲಿ ಸ್ವರ್ಗಲೋಕದಲ್ಲಿ. ಅಲ್ಲಿಗಿಂತ ತುಂಬಾ ಚಂದದವರು ಬ್ರಹ್ಮಲೋಕದಲ್ಲಿದ್ದಾರೆ. ಅದನ್ನ ಹೇಳುವಂತ ನೋಡಿ, ಊರ್ಧ್ವ ಲೋಕ. ಆದ್ರೆ ಅದಕ್ಕಿಂತ ಎಷ್ಟೋ ಚಂದದವರು ವೈಕುಂಠದಲ್ಲಿ ಇದ್ದಾರೆ. ಹಾಗಾಗಿ ನಮ್ಮ ಚಂದ ಏನೂ ಅಲ್ಲ. ಕೆಲವೊಮ್ಮೆ ನಾವು ಕನ್ನಡ ನೋಡಿ, ಎಸ್ ನಾನು ತುಂಬಾ ಚಂದ, ನಾವು ಏನು ಚಂದ ಅಲ್ಲ, ಚಂದ ವೈಕುಂಠದಲ್ಲಿ ಇದ್ದಾರೆ. ಇಲ್ಲಿ ಇನ್ನು ಮುಖ್ಯವಾಗಿ ಹೇಳುವುದೇನೆಂದರೆ, ಓರ್ವ ಸ್ತ್ರೀಯ ಗುರು ನಿತಂಬವು ಬಹಳ ಆಕರ್ಷಕ ಮತ್ತು ಮನೋವಿಕಾರಕ್ಕೆ ಪ್ರಚೋದಕ. ಎಸ್, ಎಸ್, ಹುಡುಗಿಯ ಹಿಪ್, ಓಕೆ, ಅದು ತುಂಬಾ ಆಕರ್ಷಕ ಅಂತ. ಇದು ಎಂತ ಹೇಳುವಂಥದ್ದು, ಗಂಡಸಿಗೆ ಸ್ಟಿಮ್ಯುಲೇಟ್ ಮಾಡುವಂಥದ್ದು, ಪ್ರಚೋದನೆ ಮಾಡುವಂಥದ್ದು. ಆದ್ರೆ ವೈಕುಂಠ ಆಶ್ಚರ್ಯಕ ವಿಷಯವೇನೆಂದರೆ, ಅಲ್ಲಿಯ ಸ್ತ್ರೀಯರು ಗುರು ನಿತಂಬಗಳಿಂದಲೂ ಸುಂದರವಾದ ವದನಗಳಿಂದ ಕೂಡಿದರು, ಮರಕದ ರತ್ನಗಳಿಂದ ಮತ್ತು ಆಭರಣದಿಂದ ಅಲಂಕೃತರಾಗಿದ್ದರು. ಅಲ್ಲಿಯ ಪುರುಷರು ಕೃಷ್ಣ ಪ್ರಜ್ಞೆಯಲ್ಲಿ ಮುಳುಗಿರುವುದರಿಂದ ಆ ಸ್ತ್ರೀಯರ ಸುಂದರ ಶರೀರಗಳು ಅವರನ್ನು ಸೆಳೆಯಲಾರ. ನೋಡಿ, ಅವರು ಕೃಷ್ಣ ಪ್ರಜ್ಞೆ ಅಬ್ಸಾರ್ಬ್ ಆಗಿದ್ದಾರೆ. ಹಾಗಾಗಿ ಈ ಸ್ತ್ರೀಯರ ಮೇಲೆ ಆಕರ್ಷಣೆ ಇಲ್ಲ. ಈಗ ಆಕರ್ಷಣೆ ಬರುವುದು ಯಾವಾಗ? ಅಬ್ಸಾರ್ಬ್ ಆಗದ್ರೆ ಆಕರ್ಷಣೆ ಬರ್ತದೆ, ಇಲ್ಲ, ಆಕರ್ಷಣೆ ಇಲ್ಲ. ಅಲ್ಲಿ ಸ್ತ್ರೀ ಪುರುಷರ ಪರಸ್ಪರ ಸಂಘ ಸುಖವಿದೆ, ಆದರೆ ಲೈಂಗಿಕ ಸಂಬಂಧವಿಲ್ಲ. ಸಂಘ ಇರ್ತಾರೆ, ಆದ್ರೆ ಲೈಂಗಿಕ ಸಂಬಂಧ ಇಲ್ಲ. ವೈಕುಂಠ ನಿವಾಸಿಗಳಿಗೆ ಮೇಲ್ಮಟ್ಟದ ಸಂತೋಷವಿದೆ, ಅದನ್ನು ಅವರಿಗೆ ಅಲ್ಲಿ ಲೈಂಗಿಕ ಸಂತೋಷ ಬೇಕಾಗಿಲ್ಲ. ಲೈಂಗಿಕ ಸಂತೋಷ ತುಚ್ಛ ಅಂತೆ. ಎಸ್, ಶ್ಲೋಕ 21. ಶ್ರೀರೂಪಿಣಿ ವನಯತಿ ಚರಣಾರವಿಂದಂ ಲೀಲಾ ಅಂಬುಜೇನ ಹರಿಸದ್ಮಿನಿ ಮುಕ್ತದೋಷ ಸಂಲಕ್ಷ್ಯತೆ ಸ್ಫಟಿಕ ಕೂಡ್ಯೆ ಉಪೇತ ಹೇಮ್ನಿ ಸಂಮಾರ್ಜಿತೆ ಇವ ಯತ್ ಅನುಗ್ರಹೇನ ಅನ್ಯಯತ್ನ. ಅನುವಾದ ಮತ್ತು ಭಾವಾರ್ಥ ಬೈ ಇಂಗ್ಲಿಷ್ ಅಭಯ ಶರಣಾನ ಭಕ್ತಿ ಸಂಶೀಲ. ವೈಕುಂಠ ಲೋಕಗಳಲ್ಲಿರುವ ಸ್ತ್ರೀಯರು ಐಶ್ವರ್ಯದ ಅಧಿದೇವತೆಯಾದ ಲಕ್ಷ್ಮಿಯಷ್ಟೇ ಸುಂದರಿಯರು. ಅಂತ ದಿವ್ಯ ಸೌಂದರ್ಯದ ಸ್ತ್ರೀಯರು ತಮ್ಮ ಕೈಯನ್ನು ತಾವರೆ ಹೂವುಗಳೊಂದಿಗೆ ಆಟವಾಡಿಸುತ್ತಾ ಕಾಲ್ಬಳೆಗಳು ಕಿಣಿಕಿಣಿ ಶಬ್ದ ಮಾಡುತ್ತಿರಲು ದೇವತಾ ಪರಮೇಶ್ವರನ ಅನುಗ್ರಹ ಪಡೆಯುವುದಕ್ಕಾಗಿ ಅಲ್ಲಲ್ಲಿ ಚಿನ್ನದ ಕರೆಗಳಿಂದ ಅಲಂಕೃತವಾಗಿರುವ ಚಂದ್ರಕಾಂತದ ಗೋಡೆಗಳನ್ನು ಮಾರ್ಜನ ಮಾಡುತ್ತಾ ಕಾಣಿಸುವರು. ಎಸ್, ವೈಕುಂಠದ ಸ್ತ್ರೀಯರು ಮಾಮೂಲಿ ಸ್ತ್ರೀಯರು, ಲಕ್ಷ್ಮಿಯಷ್ಟೇ ಸುಂದರ ಅಂತ ನೋಡಿ.
ಮಾಮೂಲಿ ಸ್ತ್ರೀಯರು, ಲಕ್ಷ್ಮೀ ಶ್ರೀ ಸುಂದರ. ಅಲ್ಲಿಯ ದಿವ್ಯ ಸೌಂದರ್ಯದಿಂದ ಸ್ತ್ರೀಯರು ತಮ್ಮ ಕೈಯನ್ನು ತಾವರಿ ಹೂಗಳೊಂದಿಗೆ ಆಟವಾಡಿಸುತ್ತಾ ಬಳೆಗಳು ಕಿಣಿಕಿಣಿ, ಕಾಲಿದು ಗೆಜ್ಜೆ ಶಬ್ದ ಮಾಡ್ತದೆ. ಯಾಕೆ? ಭಗವಂತನ ಅನುಗ್ರಹ ಪಡೆಯೋದಕ್ಕಾಗಿ. ಮತ್ತೆ ಅವರು ಎಂತ ಮಾಡ್ತಾರೆ? ಅಲ್ಲಿ ಗುಡಿಸ್ತಾ ಇರ್ತಾರೆ. ಯಾವುದು? ಈ ಗೋಡೆ, ಮಾರ್ಬಲ್ ವಾಲ್ಸ್. ಓಕೆ, ಕ್ಲೀನ್ ಮಾಡ್ತಾ ಇರ್ತಾರೆ. ಆದ್ರೆ ಅಲ್ಲಿ ಧೂಳಿಲ್ಲ, ಅದು ಕೂಡ ಕ್ಲೀನ್ ಮಾಡ್ತಾ ಇರ್ತಾರೆ. ಎಸ್, ಈಗ ಭಾವಾರ್ಥ ನೋಡುವ. ಪರಮ ಪ್ರಭುವಾಗಿರುವ ಗೋವಿಂದನು ತನ್ನ ಧಾಮದಲ್ಲಿ ಲಕ್ಷೋಪಲಕ್ಷ ಲಕ್ಷ್ಮಿ ದೇವಿಯರಿಂದ ಯಾವಾಗಲೂ ಸೇವೆಗೊಳ್ಳುತ್ತಿರುವನೆಂದು ಬ್ರಹ್ಮ ಸಂಹಿತೆ ಹೇಳಿದೆ. ಎಸ್, ಲಕ್ಷ್ಮೀ ಸಹಸ್ರ ಸಂಭ್ರಮ ಸೇವೆ ಮಾನ ಚಿಂತಾಮಣಿ ಪ್ರಕರ ಸತ್ಮಶು ಕಲ್ಪ ವೃಕ್ಷ ಲಕ್ಷಾವೃತೇಶು ರಭಿರಭಿಪಾಲಯಂತಂ ಲಕ್ಷ್ಮೀ ಸಹಸ್ರ ಸಂಭ್ರಮ ಸೇವ್ಯ ಮಾನಂ ಗೋವಿಂದಮಾದಿ ಪುರುಷಂ ತಮಹಮಜಾಮಿ. ಅಂದ್ರೆ ಅಲ್ಲಿ ಕೋಟಿಗಟ್ಲೆ ಲಕ್ಷ್ಮಿಯರಿದ್ದಾರೆ ಭಗವಂತನ ಸೇವೆಗೆ, ಲಕ್ಷೋಪಲಕ್ಷ. ಹಾಗಾಗಿ ಕೆಲವೊಮ್ಮೆ ನಾವು ಹೇಳಿದ್ದೇವೆ, ನಾನು ಸೇವೆ ಮಾಡಿದೆ, ಅಲ್ಲಿ ಕ್ಯೂ ಅಲ್ಲಿ ಇದ್ದಾರೆ ಲಕ್ಷ್ಮಿಯರು, ನಾವೆಂತ ಸೇವೆ ಮಾಡುವಂಥದ್ದು? ನಮ್ಗೀಗ ಭಾಗ್ಯ ಸಿಕ್ಕಿದೆ. ಹಾಗಾಗಿ ಐ ಆಮ್ ಟ್ರೈಯಿಂಗ್ ಟು ಸರ್ವ್. ನಾನು ಸೇವೆ ಮಾಡಿದಲ್ಲ, ಕೈಂಡ್ಲಿ ಗಿವ್ ಮಿ ಎ ಚಾನ್ಸ್ ಟು ಸರ್ವ್. ಐ ಆಮ್ ಟ್ರೈಯಿಂಗ್ ಟು ಸರ್ವ್. ಈ ರೀತಿ ಇರಬೇಕು ನಮ್ಗೆ ಯಾವಾಗ ಮೂಡ್. ವೈಕುಂಠ ಲೋಕಗಳಲ್ಲಿ ನೆಲೆಸಿರುವ ಈ ಅಸಂಖ್ಯರಾದ ಲಕ್ಷ್ಮಿಯರು ದೇವೋತ್ತಮ ಪರಮಪುರುಷನ ನಿಜವಾದ ಪತ್ನಿಯರಲ್ಲ. ನೋಡಿ, ಇವರೆಲ್ಲ ನಿಜವಾದ ಪತ್ನಿಯರಲ್ಲ, ಆದರೆ ಅವರು ಭಗವದ್ಭಕ್ತರ ಪತ್ನಿಯರು, ಭಕ್ತರ ಪತ್ನಿಯರು ಆಗಿದ್ದು ದೇವೋತ್ತಮ ಪರಮಪುರುಷನ ಸೇವಾ ತತ್ಪರ. ಆದ್ರೆ ಅವರು ಭಗವಂತನ ಸೇವೆಯಲ್ಲಿ ನಿರತರಾಗಿದ್ದಾರೆ. ವೈಕುಂಠ ಲೋಕಗಳಲ್ಲಿ ಮನೆಗಳೆಲ್ಲವೂ ಚಂದ್ರಕಾಂತದಿಂದ ನಿರ್ಮಿತವಾಗಿವೆ ಎಂದು ಇಲ್ಲಿ ಹೇಳಿದೆ. ಚಂದ್ರಕಾಂತದಿಂದ ಮನೆಯಲ್ಲ. ಹಾಗೆ ವೈಕುಂಠ ಲೋಕಗಳ ಮನೆಗಳ ನೆಲವು ಪರುಷ ಶಿಲೆಯಿಂದ ಆಗಿದೆ ಎಂದು ಬ್ರಹ್ಮ ಸಂಹಿತೆಯಲ್ಲಿ ಹೇಳಿದೆ. ಎಸ್, ಟಸ್ಟೋನ್ ಇಂದ ಪರುಷ ಶಿಲೆ. ಆದ್ರಿಂದ ವೈಕುಂಠದ ಅಲ್ಲಿ ನೆಲವನ್ನು ಗುಡಿಸುವ ಅವಶ್ಯಕತೆ ಇರುವುದಿಲ್ಲ. ನೋಡಿ, ಅಲ್ಲಿ ಗುಡಿಸುವ ಅವಶ್ಯಕತೆ ಇಲ್ಲ, ಆದ್ರೂ ಕೂಡ ಅವರು ಗುಡಿಸ್ತಾರೆ. ಗುಡಿಸುವ ಅವಶ್ಯಕತೆ ಇಲ್ಲ. ಎಲ್ಲಿ ನಮ್ಗೆ ತುಂಬಾ ಧೂಳು ಇರ್ತದೆ, ಆದ್ರೂ ಕೂಡ ನಮ್ಗೆ ಗುಡಿಸುವ ಮನಸ್ಸು ಬರುವುದಿಲ್ಲ. ಹೇಗಂದ್ರೆ ಚೇತನ್ ಮಹಾಪ್ರಭು ಮಂದಿರ್ ಮಾರ್ಜನ್ ಮಾಡಿದ್ದಾರೆ, ಕ್ಲೀನ್ ಮಾಡಿದ್ದಾರೆ. ಆಗ ಕ್ಲೀನಿಂದ ಎಂತ ಆಗ್ತದೆ? ನಮ್ಮ ಒಳಗೆ ಕೂಡ ಕ್ಲೀನ್ ಆಗ್ತದೆ. ಎಸ್, ಆದ್ರಿಂದ ವೈಕುಂಠದಲ್ಲಿ ನೆಲವನ್ನು ಗುಡಿಸುವ ಅವಶ್ಯಕತೆ ಇರುವುದಿಲ್ಲ, ಏಕೆಂದ್ರೆ ಆ ನೆಲದ ಮೇಲೆ ಧೂಳು ಏನು ಇರುವುದಿಲ್ಲ. ಹೀಗಿದ್ದರೂ ಭಗವಂತನನ್ನು ತೃಪ್ತಿಪಡಿಸೋಕ್ಕಾಗಿ ಅಲ್ಲಿರತಕ್ಕ ಸ್ತ್ರೀಯರು ಚಂದ್ರಕಾಂತದ ಗೋಡೆಗಳನ್ನು ಒರೆಸುವುದರಲ್ಲಿ ತತ್ಪರಾಗಿರ್ತಾರೆ. ಯಾಕೆ? ಅಲ್ಲಿ ಎಂತ ಧೂಳು ಇರುವುದು, ಆದ್ರೂ ಕೂಡ ಭಗವಂತನ ಪ್ಲೀಸ್ ಮಾಡ್ಲಿಕ್ಕೆ. ಎಸ್, ಮೈ ಸ್ವಾಮಿ ಕೃಷ್ಣ, ಮೈ ಸ್ವಾಮಿ, he will be happy, so I am cleaning. ಕಾರಣವಿಷ್ಟೇ, ಹಾಗೆ ಮಾಡುವುದರಿಂದ ಅವರು ಭಗವಂತನ ಅನುಗ್ರಹವನ್ನು ಪಡೆಯಲು ಕಾತರಾಗಿದ್ದಾರೆ. ಹಾಗಾಗಿ ಈ ಸೇವೆ ಮಾಡುವುದರಿಂದ ಎಂತಾಗ್ತದೆ? ಭಗವಂತ ಅನುಗ್ರಹ ಸಿಗ್ತದೆ. ವೈಕುಂಠ ಲೋಕಗಳ ಲಕ್ಷ್ಮಿಯರು ನಿಷ್ಕಲಂಕವಾಗಿರುವವರೆಂದು ಇಲ್ಲಿ ಹೇಳಿದೆ. ಸಾಮಾನ್ಯವಾಗಿ ಲಕ್ಷ್ಮಿಯು ಒಂದೇ ಕಡೆ ದೃಢವಾಗಿರುವುದಿಲ್ಲ. ಲಕ್ಷ್ಮಿ ಚಂಚಲೆ, ಒಂದೇ ಕಡೆ ಇರುವುದಿಲ್ಲ. ಆಕೆಯ ಹೆಸರು ಚಂಚಲ, ಅಂದ್ರೆ ಸ್ಥಿರವಾಗಿ ಇರದವಳು. ಆದ್ರಿಂದ ನಾವೇ ನೋಡುತ್ತಿದ್ದೇವೆ, ಬಹಳ ಐಶ್ವರ್ಯವಂತನಾದವನು ಬಡವರಲ್ಲಿ ಬಡವನಾಗುವುದು. ಕೆಲವೊಮ್ಮೆ ತುಂಬಾ ಶ್ರೀಮಂತ ಆಗ್ತಾನೆ, ಒಮ್ಮೆಲೆ ಪಾಪರಾಗ್ತಾನೆ. ಇನ್ನೊಂದು ಉದಾಹರಣೆಯಾಗಿ ರಾವಣ ನಿಂತಾನೆ. ರಾವಣನು ಲಕ್ಷ್ಮಿಯಾದ ಸೀತೆಯನ್ನು ತನ್ನ ರಾಜ್ಯಕ್ಕೆ ಕೊಂಡೊಯ್ಯುವುದನ್ನು ಮತ್ತು ಲಕ್ಷ್ಮಿಯ ಅನುಗ್ರಹದಿಂದ ಸಂತುಷ್ಟವಾಗಿರುವ ಬದಲಾಗಿ ಅವನ ಕುಟುಂಬವು, ಅವನ ರಾಜ್ಯವು ಅಳಿದು ಹೋದವು. ಸೀತೆಯನ್ನು ಕೊಂಡೋಗ್ತಾನೆ. ಸೀತೆ ಅಂದ್ರೆ ಲಕ್ಷ್ಮಿ. ಹಾಗಾಗಿ ಕೊಂಡೋಗಿ ಎಂತ ಆಯ್ತು? ಅವನ ಕುಟುಂಬ ರಾಜ್ಯವು ಅಳಿದು ಹೋಯಿತು ರಾವಣನು. ಹೀಗೆ ರಾವಣನ ಅರಮನೆ ಲಕ್ಷ್ಮಿ ಚಂಚಲೆ ಎಣಿಸುತ್ತಾಳೆ. ರಾವಣನ ವರ್ಗದ ಮನುಷ್ಯರಿಗೆ ಲಕ್ಷ್ಮಿ ಮಾತ್ರ ಬೇಕು. ಈಗ ಈ ಅಂಗಡಿ ಪೂಜೆಗೆ ಜನರೆಲ್ಲರೂ ಎಂತ ಮಾಡ್ತಾರೆ? ಸರಸ್ವತಿ, ಗಣಪತಿ, ಲಕ್ಷ್ಮಿ ಪೂಜೆ ಮಾಡ್ತಾರೆ. ಎಲ್ಲ ಬರ್ಲಿ, ಹಣ ಬರ್ಲಿ ಅಂತ. ಅದ್ರಲ್ಲಿ ನಾರಾಯಣ ಇಲ್ಲ.
ಜನರಿಗೆ ಲಕ್ಷ್ಮಿ ಬೇಕು, ನಾರಾಯಣ ಬೇಡ. ಆದರೆ ಲಕ್ಷ್ಮಿ ಅಲ್ಲಿ ಇರುವುದಿಲ್ಲ. ಎಲ್ಲಿ ನಾರಾಯಣ ಇರ್ತಾನೆ ಅಲ್ಲಿ ಮಾತ್ರ ಇರುವಂಥದ್ದು. ಲಕ್ಷ್ಮೀ ನಾರಾಯಣ, ರಾಧಾಕೃಷ್ಣ, ಸೀತಾರಾಮ. ಹಾಗಾಗಿ ನಾರಾಯಣ ಇದ್ದಲ್ಲಿ ಮಾತ್ರ ಲಕ್ಷ್ಮಿ ಇರುವಂಥದ್ದು. ಲಕ್ಷ್ಮಿ ಮಾತ್ರ ಬೇಕು, ಆಕೆಯ ಗಂಡನಾದ ನಾರಾಯಣ ಹೊರತಾಗಿ. ನೋಡಿ, ನಾರಾಯಣ ಬೇಡ ಜನರಿಗೆ, ರಾವಣ ವರ್ಗದ ಮನುಷ್ಯರು ಕಲಿಯುಗದಲ್ಲಿ. ಆದ್ರಿಂದ ಅವರು ಲಕ್ಷ್ಮಿಯಿಂದಾಗಿ ಅಸ್ಥಿತರಾಗುವರು. ಆದರೆ ವೈಕುಂಠದಲ್ಲಿ ಲಕ್ಷ್ಮಿಯು ಭಗವಂತನ ಸೇವೆಯಲ್ಲಿ ಅಚಲವಾಗಿ ಇರುತ್ತಾಳೆ. ಅಲ್ಲಿ ಅವಳು ಟೋಟಲ್ ಫಿಕ್ಸ್ ಆಗಿದ್ದಾಳೆ ಭಗವಂತನ ಸೇವೆಯಲ್ಲಿ. ಆಕೆ ಐಶ್ವರ್ಯದ ದೇವತೆ ಆದರೂ ಭಗವಂತನ ಅನುಗ್ರಹವಿಲ್ಲದೆ ಸುಖಿಯಾಗಿ ಇರಲ್ಲ. ಲಕ್ಷ್ಮಿ ಕೂಡ ಭಗವಂತನ ಅನುಗ್ರಹ ಇಲ್ಲದೆ ಸುಖವಾಗಿ ಇರಲಿಕ್ಕೆ ಆಗುವುದಿಲ್ಲ. ಐಶ್ವರ್ಯದ ದೇವತೆ ಕೂಡ ತಾನು ಸುಖವಾಗಿ ಇರಬೇಕಾದ್ರೆ ಭಗವಂತನ ಅನುಗ್ರಹವು ಆಕೆಗೆ ಬೇಕಾಗುತ್ತದೆ. ಲಕ್ಷ್ಮಿಗೆ ಬೇಕು ನೋಡಿ ಅನುಗ್ರಹ, ಭಗವಂತನ ಸುಖವಾಗಿರ್ಲಿಕ್ಕೆ. ಮತ್ತೆ ನಾವೆಂತ? ಆದರೂ ಭೌತ ಜಗನ ಸೃಷ್ಟಿಗೊಂಡ ಜೀವಿಗಳೆಲ್ಲ ಅತ್ಯುನ್ನತ ಬ್ರಹ್ಮನು ಕೂಡ ಸುಖಕ್ಕಾಗಿ ಲಕ್ಷ್ಮಿ ಅನುಗ್ರಹವನ್ನು ಪಡೆಯಲು ಯತ್ನಿಸುವರು. ಆದ್ರೆ ನಾವೆಲ್ಲರೂ ಭೌತಿಕ ಲೋಕದಲ್ಲಿ ಲಕ್ಷ್ಮಿ ಎಂದೇ ಇದ್ದೇವೆ. ಹಣ ಹಣ ಹಣ, ಮನಿ ಮನಿ ಮನಿ. ನಾರಾಯಣ ಬೇಡ. ಆದ್ರೆ ಲಕ್ಷ್ಮಿ ಕೂಡ ನಾರಾಯಣ ಹೆಲ್ಪ್ ಇಲ್ಲದೆ ಅವಳಿಗೆ ಸುಖವಾಗಿರ್ಲಿಕ್ಕೆ ಆಗುವುದಿಲ್ಲ. ಎಸ್ ಹರೇ ಕೃಷ್ಣ. ಕೆಲವು ಪ್ರಶ್ನೆಯಲ್ಲಿ ಕೇಳಬಹುದು. ಎಸ್ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಎಸ್ ಹರೇ ಕೃಷ್ಣ.